ನಗರಿ ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಮೇಳೈಸಿದೆ. ನಿನ್ನೆ ಜನ್ಮಾಷ್ಟಮಿಯ ವೈಭವವಾದರೆ ಇಂದು ಐತಿಹಾಸಿಕ ವಿಟ್ಲಪಿಂಡಿ ಉತ್ಸವ ನಡೆಯಲಿದೆ. ಉಡುಪಿಯ ಎಲ್ಲೆಡೆ ತಾಸೆ ಬ್ಯಾಂಡ್ ಪೆಟ್ಟು ಕೇಳಿ ಬರುತ್ತಿದೆ. ತಾಸೆ ಏಟಿಗೆ ಅಲ್ಲಲ್ಲಿ ಹುಲಿ ಕುಣಿತ ತಂಡಗಳು ಪ್ರದರ್ಶನ ಮಾಡುತ್ತಿದೆ. ಉಡುಪಿಯಲ್ಲಿ ಅಷ್ಟಮಿಯ ಸಂಭ್ರಮದಲ್ಲಿ 10 ಹುಲಿ ವೇಷ ತಂಡಗಳು ಇವೆ. ರಾತ್ರಿ ಊದು ಪೂಜೆಯ ಬಳಿಕ ಬಣ್ಣ ಹಾಕಿಕೊಂಡು ಪ್ರದರ್ಶನ ಮಾಡುತ್ತಿದೆ. ಈ ಬಾರಿ ವಿಶೇಷವಾಗಿ ದುಬೈನ ಯುವತಿಯರ ತಂಡ ಹುಲಿ ವೇಷಕ್ಕಾಗಿ ಉಡುಪಿಗೆ ಆಗಮಿಸಿದೆ. ಅಪ್ಪಿನ ಮೋಕಿದ ಜೋಕುಲು ಎಂಬ ದುಬೈ ತಂಡದೊಂದಿಗೆ ದುಬೈನಲ್ಲಿ ಉದ್ಯೋಗ ವ್ಯಾಸಂಗ ಮಾಡುತ್ತಿರುವ 13 ಮಂದಿ ಯುವತಿಯರ ತಂಡ ಹುಲಿ ವೇಷಕ್ಕಾಗಿಯೇ ಉಡುಪಿಗೆ ಆಗಮಿಸಿದೆ. 13 ಮಂದಿ ಯುವತಿಯರ ಪೈಕಿ ಮಂಗಳೂರಿನ ನಿವಾಸಿಗಳು ಇದ್ದಾರೆ. ಕೆಲವರು ಉದ್ಯೋಗದಲ್ಲಿದ್ರೆ ಇನ್ನು ಕೆಲವರು ವ್ಯಾಸಂಗ ಮಾಡುತ್ತಿದ್ದಾರೆ. ಇಬ್ಬರು ಪುಟಾಣಿಗಳು ತಂಡದಲ್ಲಿ ಭಾಗಿಯಾಗಿದ್ದಾರೆ. ತುಳು ಸಂಸ್ಕೃತಿಯನ್ನ ಆಚರಣೆ ಮಾಡುವ ನಿಟ್ಟಿನಲ್ಲಿ ತಂಡ ಉಡುಪಿಗೆ ಆಗಮಿಸಿದೆ. ಉಡುಪಿಯ ಹೆಜಮಾಡಿಯಲ್ಲಿ ಊದು ಪೂಜೆಯಲ್ಲಿ ಭಾಗವಹಿಸಿ 2 ದಿನಗಳ ಕಾಲ ಹುಲಿ ವೇಷ ಧರಿಸಿ ಹುಲಿ ಕುಣಿತ ಮಾಡಲಿದೆ. ತಂಡದಲ್ಲಿ ಜ್ಯೋತಿ, ನಿಖಿತಾ, ಕಾಂಚನ, ವೈಷ್ಣವಿ, ವೈಭವಿ, ವರ್ಷಿಣಿ, ಪೂಜಾ, ಸೌಮ್ಯ, ಜ್ಯೋತಿ, ರೇಷ್ಮಾ ಮತ್ತಿತರರು ಇದ್ದಾರೆ. ಈ ಬಗ್ಗೆ ಮಾತನಾಡಿದ ತಂಡ, ನಾವು ದುಬೈನಿಂದ ಇಲ್ಲಿ ಕಲೆ ಪ್ರದರ್ಶನಕ್ಕಾಗಿ ಬಂದಿದ್ದೇವೆ. ಉಡುಪಿಗೆ ಬರಲು ಹಣ, ಸಮಯ ಖರ್ಚಾಗಿದೆ. ಆದರೆ ಕಲೆಯ ಮೇಲಿನ ಪ್ರೀತಿಯಿಂದ ಉಡುಪಿಗೆ ಆಗಮಿಸಿದ್ದೇವೆ. ಹುಲಿ ಕುಣಿತಕ್ಕೆ ಸಾಕಷ್ಟು ನಿಯಮಗಳಿವೆ. ಆ ನಿಯಮಗಳನ್ನ ಶಾಸ್ತ್ರಾರಬದ್ಧವಾಗಿಯೇ ಪಾಲಿಸಿ ವೇಷ ಹಾಕಲಿದ್ದೇವೆ. ಈ ಕಲೆ ಉಳಿಯಬೇಕು. ಮುಂದಿನ ಮಕ್ಕಳು ಇದನ್ನ ಬೆಳೆಸಬೇಕು ಎಂದು ಹೇಳಿದರು. ಮಂಗಳೂರಿನ ಸಂಸ್ಕೃತಿಯಾಗಿರುವಂತಹ ಒಂದು ಕಲೆ ಆಗಿರ್ಬೋದು ಹುಲಿ ವೇಷ ಅಂತ ಹೇಳೋದು. ಅಂಥದ್ರಲ್ಲಿ ನಾವು ಅದೆಷ್ಟು ಮೈಲುಗಟ್ಟಲೆ ದೂರ ಇರುವಂತಹ ದುಬೈ ಅರಬರ ರಾಷ್ಟ್ರ ಅಂತಲೇ ಹೇಳ್ಬೋದು. ಸೊ ಅರಬರ ರಾಷ್ಟ್ರದಿಂದ ನಾವು ನಿಜವಾಗಿ ಹೋಗಿರುವಂಥದ್ದು ನಮ್ಮ ದುಡಿಮೆಗೆ ಅಂತ ಹೇಳಿ. ಆದರೆ ನಮ್ಮ ದುಡಿಮೆಯ ಜೊತೆಯೂ ಕೂಡ ನಮ್ಮ ಒಂದು ಸ್ವಲ್ಪ ಸಮಯವನ್ನು ನಮ್ಮ ಊರಿನ ಸಂಸ್ಕೃತಿಗೋಸ್ಕರ ಅಂದರೆ ಹುಲಿವೇಷ ಅಂತ ಹೇಳ್ಬೋದು. ಸೊ ಇದಕ್ಕೋಸ್ಕರ ನಾವು ಸಮಯವನ್ನು ಮೀಸಲಿಟ್ಟು ನಮ್ಮ ದಿನನಿತ್ಯದ ಕೆಲಸದ ಜೊತೆಗೂ ಕೂಡ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೇವೆ. ನಮಗೆ ಮೇನ್ ಒಂದು ಫೋಕಸ್ ಏನಂದರೆ ನಮ್ಮ ತುಳುನಾಡ ಕಲೆ ನಮ್ಮ ಮಕ್ಕಳಿಗೆ ಬರಬೇಕು ಅಂತ. ಹಾಗೆ ನಾವು ಅವರಿಗೆ ಕಲಿಸಿ ಇಲ್ಲಿ ಕೆಲವರು ಅವರ ಉದ್ಯೋಗದಲ್ಲಿ ಇದ್ದು ಎಷ್ಟು ಬ್ಯುಸಿ ಇದ್ದರೂ ಅವರವರ ರಾತ್ರಿ ಪ್ರಾಕ್ಟೀಸಿಗೆ ಬಂದು ಇಲ್ಲಿ ಕೂಡ ಮಾಡಿ ತೋರಿಸಿದ್ದಾರೆ. ಪ್ರಾಕ್ಟೀಸಿಗೆ ನಮಗೆ ಒಬ್ಬರು ಮನೆ ಕೊಟ್ಟಿದ್ದಾರೆ, ರಾಜೇಶ್ ಅಂತೇಳಿ. ಮತ್ತೊಂದು ವೇರ್ ಹೌಸ್ ಕೊಟ್ಟಿದ್ದಾರೆ, ಹರೀಶ್ ಏರಿಗರ್. ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ದೇವೆ.